ಇದು ಯಾವುದೇ ರೀತಿಯೂ ತೊಂದರೆ ಇಲ್ಲ, ಆರೋಗ್ಯವಾಗಿದ್ದೀನಿ, ಲವಲವಿಕೆಯಿಂದ ಇದ್ದೀನಿ. ಸ್ವಲ್ಪ ನೋವಿದೆ. ಕಾರು ಅಪಘಾತಕ್ಕೊಳಗಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಮಾಜಿ ಸಚಿವ ಟಿ.ಬಿ. ಜಯಚಂದ್ರ ಅವರು ಚೇತರಿಸಿಕೊಂಡಿದ್ದು ತಮ್ಮ ಆರೋಗ್ಯದ ಬಗ್ಗೆ ವಿಡಿಯೋ ಸಂದೇಶದ ಮೂಲಕ ಮಾಹಿತಿ ನೀಡಿದ್ದಾರೆ. ಕಾರಿನ ಟೈರ್ನಲ್ಲಿ ಕಾಣಿಸಿಕೊಂಡ ಸಮಸ್ಯೆಯಿಂದಾಗಿ ಕಾರು ಮಗುಚಿ ಬಿದ್ದಿದ್ದು ಪರಿಣಾಮವಾಗಿ ನನಗೆ ಗಾಯಗಳಾಗಿವೆ. ಸದ್ಯ ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ. ನಾನು ಕ್ಷೇಮವಾಗಿದ್ದೇನೆ. ಸಂಪೂರ್ಣವಾಗಿ ಗುಣಮುಖವಾಗಲು 1 ತಿಂಗಳುಗಳ ಕಾಲ ಬೇಕಾಗಬಹುದು ಎಂದು ತಿಳಿಸಿದರು. ತಿಮ್ಮಮಾನಹಳ್ಳಿ ಬೋರಯ್ಯ ಜಯಚಂದ್ರರವರು ಸಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಜೆ ಹೊಸಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಜುಂಜಪ್ಪ ಸ್ವಾಮಿ, ಚಿತ್ರಲಿಂಗೇಶ್ವರ, ದೊಡ್ಡಗಾಳಮ್ಮ ದೇವಿ, ಕರಿಯಮ್ಮ ದೇವಿ ಮತ್ತು ಭೂತಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಬರುವ ವೇಳೆ ಕಳ್ಳಂಬೆಳ್ಳ ಬಳಿ ಅವರ ಕಾರು ಅಪಘಾತಕ್ಕೀಡಾಗಿತ್ತು. ವರದಿ ಮುರಳೀಧರನ್ ಆರ್, ಹಿರಿಯೂರು. ಆತ್ಮೀಯರೇ, ನಾನು ನಿನ್ನೆ ದಿವಸ ಸಿರಾದಲ್ಲಿದ್ದೆ. ಸಾಯಂಕಾಲ ಹೊಸಳ್ಳಿ ಮತ್ತು ಕಳೂರಳ್ಳಿ ಊರ ಹಬ್ಬಕ್ಕೆ ಹೋಗಿ ವಾಪಸ್ಸು ನಾನು ಬರ್ತಾ ಇದ್ದೆ. ಕಳ್ಳಮಳ್ಳದ ಹತ್ರ ಮನೆ ಹತ್ರ ಹೋಗಿ ನಾನು ಬಿಟ್ಟು ಒಂದು 10 ನಿಮಿಷದಲ್ಲಿ ಕರೇಜವನಹಳ್ಳಿ ಹತ್ರ ನಾನು ಪ್ರಯಾಣಿಸ್ತಿದ್ದಂಥ ಫಾರ್ಚುನರ್ ಕಾರು ಟೈರ್ ಬರ್ಸ್ಟ್ ಆಗಿ ಅದು ಒಂದು ರೀತಿಯಾದಾಗಿ ನಂಬೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಾನು ಪಾರಾಗಿ ಬಂದಿದ್ದೇನೆ. ಈಗ ಡಾಕ್ಟ್ರು ಹೇಳಿದ್ದಾರೆ ಇನ್ನೂ 3 ವಾರ 4 ವಾರ ಇರಬೇಕು ಅಂತೇಳಿ. ನನಗೆ ಮೈನರ್ ಫ್ರ್ಯಾಕ್ಚರ್ಸ್ ಆಗಿದೆ, ರಿಬ್ಸಲ್ಲಿ ಫ್ರ್ಯಾಕ್ಚರ್ ಆಗಿದೆ. ಅಷ್ಟು ಬಿಟ್ಟರೆ ಇನ್ನೂ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ನಾನು ಇವತ್ತೆಲ್ಲ ತುಂಬ ಮದುವೆಗಳು ಕಾರ್ಯಕ್ರಮಗಳು ಬರಬೇಕಾಗಿತ್ತು, ಆದರೆ ಈ ಪರಿಸ್ಥಿತಿನಲ್ಲಿ ನಾನು ಬರೋದಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಕ್ಷಮಿಸಬೇಕು. ಮತ್ತು ನಾನು ಇನ್ನೂ ಇದು ವಾಸಿಯಾಗೋವರೆಗೂ ಕೂಡ ನಾನು ಸ್ವಲ್ಪ ದೂರ ಇರಬೇಕಾಗುತ್ತೆ, ಹಾಸ್ಪಿಟ್ಲಲ್ಲಿ ಇರಬೇಕಾಗ್ತದೆ. ಹಾಗಾಗಿ ನನ್ನನ್ನು ನೋಡೋಕ್ಕಾಗಲಿ ಯಾರು ಕೂಡ ಬರೋದು ಬೇಡ. ಇಲ್ಲಿ ಬಿಡ್ತಕ್ಕಂಥದ್ದು ಕಷ್ಟ ಆಗ್ತದೆ. ಇದು ಯಾವುದೇ ರೀತಿಯೂ ತೊಂದರೆ ಇಲ್ಲ, ಆರೋಗ್ಯವಾಗಿದ್ದೀನಿ, ಲವಲವಿಕೆಯಿಂದ ಇದ್ದೀನಿ. ಸ್ವಲ್ಪ ನೋವಿದೆ, ಅದು ಹೇಗೋ ವಾಸಿ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಮತ್ತು ನಿಮ್ಮೆಲ್ಲರ ಆಶೀರ್ವಾದದ ಬಲದ ಹಿನ್ನೆಲೆಯಲ್ಲಿ ನಾನು ಆದಷ್ಟು ಬೇಗ ನಿಮ್ಮ ಸೇವೆಗೆ ವಾಪಸ್ ಬರ್ತೇನೆ. ಇನ್ನು 1 ತಿಂಗಳವರೆಗೂ ಕೂಡ ಕಾಲಾವಕಾಶವನ್ನು ತಗೊಳ್ತದೆ. ಇದಕ್ಕೂ ನಾನು ಬಂದದ ಎಲ್ಲರನ್ನೂ ಕೂಡ ನಾನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ನನ್ನ ನಮಸ್ಕಾರ.